ಪ್ರತಿ ವರ್ಷ ನಾವು ಬಿಗ್ ಬಾಸ್ ಯಾವಾಗ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಯಾವಾಗ ಆ ರಿಯಾಲಿಟಿ ಶೋನ ನೋಡ್ತೀವಿ ಅಂತ ವೆಯ್ಟ್ ಮಾಡ್ತಾ ಇರ್ತೀವಿ. ಬಟ್ ಬಿಗ್ ಬಾಸ್ ರಿಯಾಲಿಟಿ ಶೋ ಏನೋ 3 ತಿಂಗಳು ನಡೆಯುತ್ತೆ. ಅದರಲ್ಲಿ ಬರೋಂಥ ಕಂಟೆಸ್ಟೆಂಟ್ಸ್ ಎಲ್ಲ ಎಷ್ಟೋ ರೀತಿಯ ಒಪ್ಪಂದಗಳಿಗೆ ಸಹಿಯನ್ನ ಹಾಕಿ ಬಂದಿರ್ತಾರೆ. ಅಂದ್ರೆ ಆ ಒಂದು ಅಗ್ರಿಮೆಂಟ್ಗೆ ಸೈನ್ ಮಾಡಿ ಬಂದಿರ್ತಾರೆ. ಹಿಂದಿ ಶೋನಲ್ಲಿ ನಡೆಯುವಂತ ರೀತಿ ನೋಡಿದ್ರೆ, ಅಂದ್ರೆ ಸಲ್ಮಾನ್ ಖಾನ್ ಅವರು ಈಗ ನಡೆಸ್ಕೊಡ್ತಾರೆ ಅಂತ ರೀತಿ ನೋಡಿದ್ರೆ, ಕಂಟೆಸ್ಟೆಂಟ್ಸ್ ಜೊತೆ ಎಷ್ಟೋ ರೂಡ್ ಆಗಿ ಬಿಹೇವ್ ಮಾಡ್ತಾರೆ, ಎಷ್ಟೋ ರ್ಯಾಶ್ ಆಗಿ ಮಾತಾಡ್ತಾರೆ. ಸೊ ಅದರಿಂದ ಎಷ್ಟೋ ಕಂಟೆಸ್ಟೆಂಟ್ಸು ಅರ್ಧ ಶೋಗೆನೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಂತ ತೀರ್ಮಾನ ತಗೊಂಡಿದ್ದಾರೆ. ಅಂದ್ರೆ ತೀರ್ಮಾನ ತಗೊಳ್ಳೋವರೆಗೂ ಸಹ ಹೋಗಿದ್ದಾರೆ. ಆದ್ರೆ ಬಿಗ್ ಬಾಸ್ ಅಗ್ರಿಮೆಂಟ್ ಏನಿದೆ ಅಂತ ನೋಡ್ತಾ ಹೋದ್ರೆ, ಈಗ ಆಲ್ರೆಡಿ ಯಾರೋ ಒಬ್ರು ಹಿಂದಿ ಕಂಟೆಸ್ಟೆಂಟ್, ಅಂದ್ರೆ ಬಿಗ್ ಬಾಸ್ ಶೋನ ಕಂಟೆಸ್ಟೆಂಟ್ ಹೇಳಿರೋ ಪ್ರಕಾರ, ಬಿಗ್ ಬಾಸ್ ನಲ್ಲಿ ಯಾರು ಸಹ ಹೊರಗಡೆ ಕಾಂಟ್ಯಾಕ್ಟ್ ಇಟ್ಕೊಬಾರ್ದು, ಮತ್ತೆ ಅಲ್ಲಿ ನಮ್ಮ ಒಂದು ಭಾಷೆಯನ್ನ ಮಾತಾಡ್ಬೇಕು, ಅಲ್ಲಿ ಯಾವುದೇ ರೀತಿ ಯಾರಿಗೂ ಸಹ ಮ್ಯಾನ್ ಹ್ಯಾಂಡ್ಲಿಂಗ್ ಅಂದ್ರೆ ಯಾರಿಗೂ ಸಹ ಹೊಡೆಯುವಂಥದ್ದು ಮಾಡಬಾರ್ದು. ಸೊ ಈ ತರ ಅನೇಕ ಒಪ್ಪಂದ ಪಾಯಿಂಟ್ಸ್ ಇರುತ್ತಂತೆ, ಅಂದ್ರೆ ಅನೇಕ ಪಾಯಿಂಟ್ಸ್ ಇರುತ್ತಂತೆ. ಇದಕ್ಕೆಲ್ಲ ನೀವು ಒಪ್ಕೊಂಡ್ರೆ ಮಾತ್ರ ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ಹೇಳಿ ಅಲ್ಲೆಲ್ಲ ಲಿಸ್ಟ್ ಔಟ್ ಮಾಡಿರ್ತಾರಂತೆ ಕೆಲವೊಂದು ಪಾಯಿಂಟ್ಸ್ ಅನ್ನ. ಸೊ ಅದ್ರಲ್ಲಿ ಇನ್ನೊಂದು ಪಾಯಿಂಟ್ ಆಡ್ ಮಾಡಿರ್ತಾರೆ. ಮೈನ್ ಪಾಯಿಂಟ್ ಇದು, ಯಾರಾದ್ರೂ ಬಿಗ್ ಬಾಸ್ ಇಂದ ಅರ್ಧಕ್ಕೆ ಹೋಗ್ಬೇಕು ಅನ್ನೋ ಹಾಗಿದ್ರೆ ಆ ಕಂಟೆಸ್ಟೆಂಟ್ 2 ಕೋಟಿ ರೂಪಾಯಿ ದಂಡ ಕಟ್ಟಬೇಕು ಅನ್ನೋ ತರ ಪಾಯಿಂಟ್ ಹಾಕಿದಾರಂತೆ. ಸೊ ಆಲ್ಮೋಸ್ಟ್ ನಾವು ನೋಡ್ತಾ ಹೋದ್ರೆ ಬಿಗ್ ಬಾಸ್ ಶೋ ಏನೋ ಎಲ್ಲಾ ಒಂದು ಭಾಷೆಗಳಲ್ಲಿ ಎಲ್ಲಾ ರಾಜ್ಯಗಳಲ್ಲೂ ಸಹ ನಡೀತಾ ಇದೆ. ಆದ್ರೆ ಈಗ ನಮ್ಮ ಕನ್ನಡದಲ್ಲೂ ಸಹ ನಡೀತಾ ಇದೆ. ಸೊ ಆಲ್ಮೋಸ್ಟ್ ನಾವು ನೋಡ್ತಾ ಹೋದ್ರೆ ಎಲ್ಲಾ ಒಂದು ಬಿಗ್ ಬಾಸ್ ಶೋ ರೂಲ್ಸ್ ಸಹ ಸೇಮೇ ಇರುತ್ತೆ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಬಿಗ್ ಬಾಸ್ ಶೋ ಒಂದೇ ಅಂದ್ಮೇಲೆ ಎಲ್ಲ ರೂಲ್ಸ್ ಸಹ ಒಂದೇ ಇರ್ಬೇಕಲ್ವಾ. ಸೊ ಈಗ ನೋಡ್ತಾ ಹೋದ್ರೆ, ಈಗ ನಮ್ಮ ಕನ್ನಡ ಬಿಗ್ ಬಾಸ್ ಶೋನಲ್ಲಿ ವರ್ತೂರ್ ಸಂತೋಷ್ ಅಣ್ಣ ಅವರು ಹೊರಗಡೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಅಂದ್ರೆ ಅವರು ಸೆಲ್ಫ್ ಡಿಸೈಡ್ ಮಾಡಿದ್ದಾರೆ. ನಾನು ಬಿಗ್ ಬಾಸ್ ಅವರೇ ಹೊರಗಡೆ ಹೋಗಿ ಕಳಿಸ್ತೀವಿ ಅಂತ ಹೇಳ್ತಾ ಇಲ್ಲ, ಅವರೇ ತೀರ್ಮಾನ ಮಾಡಿರೋಂಥದ್ದು. ಯಾವುದೋ ಒಂದು ಹೊರಗಡೆ ನಡೆದಿರೋಂಥ ಇನ್ಸಿಡೆಂಟ್ ಇಂದ ಅವ್ರು ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿ, ಸೊ ಅಲ್ಲಿ ಇರೋದಕ್ಕೆ ಆಗ್ತಾ ಇಲ್ಲ, ಸೊ ನಾನು ಹೊರಗಡೆ ಹೋಗ್ತೀನಿ ಅಂತ ಡಿಸೈಡ್ ಮಾಡಿದಾರಂತೆ. ಬಟ್ ಆ ರೀತಿ ಅವರು ಹೊರಗಡೆ ಹೋಗೋದು ನಿಜ ಅನ್ನೋದೇ ಆದ್ರೆ ಅವರು 2 ಕೋಟಿ ರೂಪಾಯಿ ದಂಡ ಕಟ್ಟಬೇಕಂತೆ. ಅದು ಬಿಗ್ ಬಾಸ್ ಅಗ್ರಿಮೆಂಟ್ ಅಂತ ಆಲ್ರೆಡಿ ಒಬ್ರು ಹಿಂದಿ ಕಂಟೆಸ್ಟೆಂಟ್ ಆತರ ಹೇಳಿದ್ದಾರೆ. ಸೊ ಆತರ ಅವ್ರು ಹೋಗೋದೇ ನಿಜ ಅನ್ನೋದಾದ್ರೆ 2 ಕೋಟಿ ರೂಪಾಯಿ ದಂಡ ಕಟ್ಟಲೇಬೇಕಂತ ಹೇಳ್ತಾ ಇದ್ದಾರಂತೆ. ಬಟ್ ನೋಡೋಣ. ಬಟ್ ಏನೇ ಆಗ್ಲಿ, ಬಿಗ್ ಬಾಸ್ ಮನೆಯಿಂದ ವರ್ತೂರ್ ಸಂತೋಷ್ ಅಣ್ಣವರು ಹೋಗೋದು ಯಾರಿಗೂ ಸಹ ಇಷ್ಟ ಆಗ್ತಾ ಇಲ್ಲ. ಯಾಕಂದ್ರೆ ಈಗಾಗ್ಲೇ ನಾವು ವರ್ತೂರ್ ಸಂತೋಷ್ ಅಣ್ಣವರ ಆಪ್ತರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಅಥವಾ ಅವ್ರ ಕುಟುಂಬಸ್ಥರಾಗಿರ್ಬೋದು, ಅವ್ರ ಜೊತೆ ಎಲ್ಲ ದೂರವಾಣಿಯಲ್ಲಿ ಅಂದ್ರೆ ಕಾಂಟ್ಯಾಕ್ಟ್ ಅಲ್ಲಿ ಮಾತಾಡಿದಾಗ ಅವ್ರು ಹೇಳಿದಿಷ್ಟೇ, ಅವ್ರು ಬಿಗ್ ಬಾಸ್ ಶೋನಲ್ಲೇ ಇರಬೇಕು. ಸೊ ಅವ್ರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾ ಇಲ್ಲ, ಬರೋದು ನಮ್ಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಮ್ಮ ವರ್ತೂರ್ ಸಂತೋಷ್ ಅಣ್ಣವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾರಾ ಇಲ್ಲ ಅನ್ನೋದು ಸ್ವಲ್ಪ ಈಗ ಕಾಡ್ತಾರಂತ ಪ್ರಶ್ನೆ ಅಂತ ಹೇಳ್ಬೋದು. ಬಟ್ ಏನೇ ಆಗ್ಲಿ, ಅವ್ರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ಬೇಕಂದ್ರೆ 2 ಕೋಟಿ ರೂಪಾಯಿ ಕಟ್ಟಬೇಕಂತೆ. ಆತರ ಅವ್ರು ಕಟ್ತಾರ ಇಲ್ಲ ಅಂತ ನೋಡೋಣ. ಎಲ್ಲ ಅಭಿಮಾನಿಗಳು ಕೇಳ್ಕೊಳ್ತಿರೋದು ಏನಪ್ಪಾ ಅಂದ್ರೆ, ಬಿಗ್ ಬಾಸ್ ಮನೆಯಲ್ಲೇ ಇರ್ಬೇಕು. ಸೊ ನಮಗೂ ಅಷ್ಟೇ, ಪರ್ಸನಲಿ ನಾವು ಹೇಳ್ಬೇಕು ಅಂದ್ರೂ ಅಷ್ಟೇ, ಅವರು ಇನ್ನು ಬಿಗ್ ಬಾಸ್ ಮನೆಯಲ್ಲೇ ಇರ್ಬೇಕು. ಯಾಕಂದ್ರೆ ಅವ್ರು ಇನ್ನು ತುಂಬಾ ಚೆನ್ನಾಗಿ ಆಡ್ತಾ ಇರೋದು, ತುಂಬಾ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ. ಅಂಡ್ ಎಲ್ಲ ರೈತರ ಪರವಾಗಿ ಅವ್ರು ಮುಖ್ಯವಾಗಿ ಅಲ್ಲಿ ಹೋಗಿದ್ದಾರೆ. ಸೊ ಎಲ್ಲ ರೈತರ ಒಂದು ಅಭಿಪ್ರಾಯದ ಮೇರೆಗೆ ಅವ್ರು ಅಲ್ಲೇ ಇರಬೇಕು ಅನ್ನೋದೇ ಎಲ್ಲರೂ ಸಹ ಇಷ್ಟಪಡ್ತಾರಂಥದ್ದು. ಸೊ ನಮಗೂ ಅದೇ ಇಷ್ಟ ಆಗ್ತಿದೆ. ಬಟ್ ಏನೇ ಆಗಲಿ, ಬಿಗ್ ಬಾಸ್ ಮನೆಯಲ್ಲೇ ಇರ್ತಾರಾ ಇಲ್ಲ ಅನ್ನೋದು ಅವ್ರ ಮೇಲೆ ಬಿಟ್ಟಿರೋ ಅಂಥದ್ದು. ಖಂಡಿತವಾಗ್ಲೂ ಅವ್ರೇನಾದ್ರು ಒಂದು ವೇಳೆ ಬರ್ತೀವಿ ಅನ್ನೋದ್ರೆ 2 ಕೋಟಿ ರೂಪಾಯಿ ಕಟ್ಟಲೇಬೇಕಂತೆ. ಇದ್ರ ಬಗ್ಗೆ ನಿಮ್ಗೇನು ಅನ್ಸುತ್ತೆ? ಬಿಗ್ ಬಾಸ್ ಮನೇಲಿ ವರ್ತೂರ್ ಸಂತೋಷ್ ಅಣ್ಣವರು ಇರಬೇಕಾ ಬೇಡವಾ ಕಮೆಂಟ್ ಮಾಡಿ. ಮತ್ತೆ ಅವರು 2 ಕೋಟಿ ರೂಪಾಯಿ ಕಟ್ಟೋ ಅಂಥದ್ದು ಸರಿನಾ ತಪ್ಪ, ಆ ಒಂದು ಕಂಡೀಷನ್ ನಿಮಗೆ ಯಾವ ರೀತಿ ಅನ್ಸುತ್ತೆ? ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟನ್ನು ಮಾಡಿ. ಸೊ ನಾನು ಹೇಳಿದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಫಸ್ಟ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಸೊ ಇದೇ ಥರ ಇನ್ನಷ್ಟು ವೀಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು. ಅಂಟಿಲ್ ಕೀಪ್ ವಾಚಿಂಗ್. ಥ್ಯಾಂಕ್ ಯು.